ಅಖಿಲ ಭಾರತ ಗೃಹ ರಕ್ಷಕ ದಳ ದಿನಾಚರಣೆ ಕಾರ್ಯಕ್ರಮವು ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಸೋನಾವಾಣೆ ಋಷಿಕೇಶ್ ಭಗವಾನ್ ಅವರು ಮಾತನಾಡಿ, ಗೃಹ ರಕ್ಷಕರು ದಿನದ 24 ಗಂಟೆಯೂ ತಮ್ಮನ್ನ ತಾವು ತೊಡಗಿಸಿಕೊಂಡಿರುತ್ತಾರೆ. ಗೃಹ ರಕ್ಷಕ ಕೆಲಸ ಶ್ರೇಷ್ಠ ಕೆಲಸ. ಬಂದೋಬಸ್ತ್ ಕರ್ತವ್ಯಗಳಲ್ಲಿ ಪೊಲೀಸರೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡುತ್ತಾರೆ. ಅವರು ಮಾಡುವ ಕೆಲಸಗಳಲ್ಲಿ ಅವರು ತೋರುವ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯನ್ನ ಮೆಚ್ಚಿ ಶ್ಲಾಘಿಸಿದರು. ಹೋಮ್ ಗಾರ್ಡ್ ಅವರ ಕಾಂಟ್ರಿಬ್ಯೂಷನ್ ನಮ್ಮ ಬೇರೆ ಬೇರೆ ಇಲಾಖೆ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಫೈರ್ ಸರ್ವಿಸಸ್ ಆಗಲಿ, ಬೇರೆ ಬೇರೆ ಇಲಾಖೆ ಆಗಲಿ, ಎಲ್ಲದರಲ್ಲಿ ಒಂದು ಸೆನ್ಸ್ ಆಫ್ ಡಿಸಿಪ್ಲಿನ್ ಜೊತೆ ನೀವು ಇವತ್ತು ಏನು ಪರೇಡ್ ಮಾಡ್ತಾ ಇದ್ದೀರಿ. ನಾನು ಪರೇಡ್ ವೀಕ್ಷಣೆ ಮಾಡಿದ್ದೀನಿ, ನೋಡಿದ್ದೀನಿ. ತುಂಬಾ ಅಚ್ಚುಕಟ್ಟಾಗಿ ಪರೇಡ್ ಆಗಿದೆ. ಅಭಿನಂದನೆಗಳು. ಹೋಮ್ ಗಾರ್ಡ್ ಹೇಳಿದ್ರೆ ಒಂದು ಯೂನಿಫಾರ್ಮ್ ಹಾಕಿದ ನಂತರ ಒಂದೇ ರೀತಿಯ ಶಿಸ್ತು ಅದು ಆಟೋಮೆಟಿಕ್ ಬರುತ್ತೆ. ಸೊ ಆ ಶಿಸ್ತಿನಿಂದ ನೀವು ಸಲ್ಲಿಸಿದ ಸೇವೆಯನ್ನು ಬೇರೆ ಬೇರೆ ಇಲಾಖೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಮತ್ತೆ ಡಿಸಾಸ್ಟರ್ ಆಗಲಿ, ಪೊಲೀಸಿಂಗ್ ವರ್ಕ್ ಆಗಲಿ, ನಮ್ಮ ಪೊಲೀಸರಿಗಿಂತ ಕಡಿಮೆ ಕೆಲಸ ಮಾಡಲ್ಲ. ಕರೆಕ್ಟ್ ಆಗಿ ಅವರ್ ಶೋಲ್ಡರ್ ಟು ಶೋಲ್ಡರ್ ಅದೇ ರೀತಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಸೊ ಇಟ್ಸ್ ಅ ನ್ಯಾಷನಲ್ ಆರ್ಗನೈಸೇಷನ್. ಎಲ್ಲ ರಾಜ್ಯಗಳಲ್ಲಿ ಹೋಮ್ ಗಾರ್ಡ್ಸ್ ಇದ್ದಾರೆ. ಇದು ಬರೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾದಂತ ಅಲ್ಲ. ಸೊ ಇಟ್ಸ್ ಅ ನ್ಯಾಷನಲ್ ಆರ್ಗನೈಸೇಷನ್. ಬೇರೆ ಬೇರೆ ರಾಜ್ಯಗಳಲ್ಲಿ ಸೊ ಎಲ್ಲ ಕಡೆ ಈ ಸೇವೆಯನ್ನು ನಿಮ್ಮ ಸರ್ವಿಸ್ ಅನ್ನು ನೀವು ಸಲ್ಲಿಸ್ತಾ ಬಂದಿದ್ದೀರಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಗೃಹ ರಕ್ಷಕ ದಳದ ಸಮದ್ವೇಷ್ಟರಾದ ಡಾಕ್ಟರ್ ಮುಳಿ ಮೋಹನ್ ಚೂಂತಾರ್ ಅವರು, ಗೃಹ ರಕ್ಷಕ ದಳ ಇಲಾಖೆಯು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1963ರಲ್ಲಿ ಪ್ರಾರಂಭಗೊಂಡಿತ್ತು. ಗೃಹ ರಕ್ಷಕರು ಪೊಲೀಸ್ ಠಾಣಾ ಕರ್ತವ್ಯ, ಬಂದೋಬಸ್ತ್ ಕರ್ತವ್ಯ, ಕೋವಿಡ್ ಮಾರ್ಷಲ್ ಕರ್ತವ್ಯ, ಚೆಕ್ಪೋಸ್ಟ್ ಕರ್ತವ್ಯ, ಸಾಗರ ಕವಚ, ಚುನಾವಣಾ ಕರ್ತವ್ಯ ಹಾಗೂ ಇತರ ಇಲಾಖೆಗಳಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೃಹ ರಕ್ಷಕ ದಳಕ್ಕೆ ಸೇರಿ ದೇಶ ಸೇವೆಯಲ್ಲಿ ಭಾಗಿಯಾಗಬೇಕು ಎಂದು ಹೇಳಿದರು. ನಮ್ಮ ಸ್ವಂತ ಸುಖ ದುಃಖಗಳನ್ನ ಮರೆತು 24x7 ಸಮಾಜದ ಮತ್ತು ಜನರ ಆಸ್ತಿಪಾಸ್ತಿ ರಕ್ಷಣೆಗೆ ನಿಷ್ಕಾಮ ಸೇವೆ ಸಲ್ಲಿಸುವಂತಹ ನಿಮ್ಮಂತಹ ಗೃಹ ರಕ್ಷಕರು ನಮ್ಮ ದೇಶದ ನಿಜವಾದ ಆಸ್ತಿ ಮತ್ತು ನೀವೆಲ್ಲ ದೇಶದೊಳಗಿನ ಸೈನಿಕರು ದೇಶವನ್ನ ರಕ್ಷಿಸುವಂತ ಹೊಣೆಗಾರಿಕೆ ನಿಮಗೆ ಇದೆ, ನಮಗೂ ಇದೆ. ಈ ದಿವಸ ನಾವು ನಮ್ಮನ್ನ ಪುನರಾಮರ್ಶಿಸಿಕೊಳ್ಳುವಂತಹ ದಿವಸ, ರೀಡೆಡಿಕೇಟ್ ಮಾಡಿಕೊಳ್ಳುವಂತ ದಿವಸ. ನಾವು ಏನು ಮಾಡಿದ್ದೇವೆ ದೇಶಕ್ಕಾಗಿ, ದೇಶ ನಮ್ಮಿಂದ ಏನು ನಿರೀಕ್ಷಿಸ್ತಾ ಇದೆ, ನಾವು ದೇಶಕ್ಕಾಗಿ ಇನ್ನೂ ಏನು ಮಾಡಬಹುದು ಅನ್ನೋದನ್ನ ನಾವು ವಿಮರ್ಶಿಸಿಕೊಂಡು ಮಗದೊಮ್ಮೆ ನಮ್ಮನ್ನ ದೇಶ ಸೇವೆಗೆ ನಾವು ಸಮರ್ಪಿಸಿಕೊಳ್ಳಬೇಕು. ಸಮಾರಂಭದಲ್ಲಿ ಪಥಸಂಚಲನವು ಪೆರೇಡ್ ಕಮಾಂಡರ್ ವಸಂತ್ ಕುಮಾರ್ ಬೆಳ್ಳಾರೆ ಘಟಕದ ಮುಂದಾಳತ್ವದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಮಂಗಳೂರು ಘಟಕಾಧಿಕಾರಿ ಮಾರ್ಕ್ಷೀರ್ ರಾಘವೇಂದ್ರ, ಕಚೇರಿ ಅಧೀಕ್ಷಕರಾದ ರತ್ನಾಕರ್, ಪ್ರಥಮ ದರ್ಜೆ ಸಹಾಯಕಿ ಅನಿತಾ ಟಿಎಸ್, ದಲಾಯತ್ ಮೀನಾಕ್ಷಿ, ಸುರತ್ಕಲ್ ಘಟಕಾಧಿಕಾರಿ ರಮೇಶ್, ಬಂಟ್ವಾಳ ಘಟಕಾಧಿಕಾರಿ ಐತಪ್ಪ, ಘಟಕದ ಸಾರ್ಜೆಂಟ್ ಜಗನ್ನಾಥ್, ಉಳ್ಳಾಲ ಘಟಕದ ಗೃಹ ರಕ್ಷಕರು, ಗೃಹ ರಕ್ಷಕಿಯರು ಉಪಸ್ಥಿತರಿದ್ದರು. The Mehras are back from their road trip. Yes, it's that easy. You can calculate the exact cost of your service using the service cost calculator and book an appointment in minutes. With a wide network of Volkswagen service touchpoints across the country, an authorized workshop is not far away from you. The Service Camp. We show you any additional services your car needs beforehand along with the cost. Pretty cool, huh? The cherry on our service experience. The cost. Volkswagen India's vehicle maintenance cost now starts at just 38 paisa per kilometer. Now you may call it convenient, transparent, accessible, affordable. We just call it service. Volkswagen. Volkswagen Mangalore, Airport Road, Yeyadi, Mangalore. Volkswagen.